ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ 2022-23ನೇ ಸಾಲಿನ ವಾರ್ಷಿಕ ಮಹಾಸಭೆಯು ದಿನಾಂಕ 23/9/2023ನೇ ಆದಿತ್ಯವಾರ ನಡೆಯಲಿರುವುದು. ಇದರ ಪೂರ್ವಭಾವಿಯಾಗಿ 2022-23ನಲ್ಲಿ ನಮ್ಮ ಸಹಕಾರಿ ಸಂಘವು ಸಾಧಿಸಿದ ಸಾಧನೆಯ ವಿವರವನ್ನು ಮಾಧ್ಯಮದ ಮುಖಾಂತರ ಪ್ರಚುರಪಡಿಸಲು ಹಾಗೂ ದಿನಾಂಕ 17/9/2023ರಂದು ಭತ್ತದ ಕೃಷಿಗೆ ಪ್ರೋತ್ಸಾಹಧನ ವಿತರಣಾ ಕಾರ್ಯಕ್ರಮ, ಬಹುಶಃ ಕಳೆದ ವರ್ಷ ಪ್ರಾರಂಭ ಮಾಡಿದಂಥ ಕಾರ್ಯಕ್ರಮ ಈ ಬಾರಿ 2ನೇ ವರ್ಷದ ಕಾರ್ಯಕ್ರಮ ಭತ್ತದ ಕೃಷಿಗೆ ಪ್ರೋತ್ಸಾಹಧನ ವಿತರಣೆ ಹಾಗೂ ಪ್ರತಿಭಾ ಪುರಸ್ಕಾರ, ಮಕ್ಕಳನ್ನು ಅತಿ ಹೆಚ್ಚು ಅಂಕ ಗಳಿಸಿದ SLCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಮಕ್ಕಳನ್ನು ಪುರಸ್ಕಾರ ಮಾಡುವಂಥ ಒಂದು ಪ್ರತಿಭಾ ಪುರಸ್ಕಾರ ಹಾಗೂ ನಮ್ಮ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ UT ಖಾದರ್ ಅವರು ಈಗ ವಿಧಾನಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾಗಿರುವ ಈ ಸಂದರ್ಭದಲ್ಲಿ ಅವರನ್ನು ಗೌರವಿಸುವಂಥ ಕಾರ್ಯಕ್ರಮ ದಿನಾಂಕ 17/9/2023 ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮಗಳ ಪೂರ್ವಭಾವಿಯಾಗಿ ಈ ದಿವಸ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಮುಖಾಂತರ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ ಹಾಗೂ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಸಹಕಾರಿ ಸಂಘದ ಅಧ್ಯಕ್ಷರು ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರ ಸಂಘ 2022-23ನೇ ಸಾಲು 7 ಕೋಟಿ ರೂಪಾಯಿ ವ್ಯವಹಾರ ನಡಪಾದು 1 ಕೋಟಿ 59 ಲಕ್ಷ ರೂಪಾಯಿ ನಿವ್ವಳ ಲಾಭ ಪಡೆದು ಅಭಿವೃದ್ಧಿಡು ದುಂಬರಿಯೊಂದುಂಡು. ಈ ವರ್ಷಲ ಸದಸ್ಯ ಬಂಧುಲಿಗೂ 25% ಡಿವಿಡೆಂಡ್ ಕೊರಂದುಲ್ಲ ಪಣದು ಸಂಘದ ಅಧ್ಯಕ್ಷರು ಕೋಟೆಕಾರ್ ಕೆಳಗಿನ ಗುತ್ತು ಕೃಷ್ಣ ಶೆಟ್ರು ಸುದ್ದಿಗೋಷ್ಠಿಯಲ್ಲಿ ತೆರಿಪಾದರು. ಕೋಟೆಕಾರ್ ವ್ಯವಸಾಯ ಸಹಕಾರಿ ಸಂಘವು 2022-23ನೇ ಸಾಲಿನಲ್ಲಿ 760 ಕೋಟಿ ವ್ಯವಹಾರವನ್ನು ನಡೆಸಿ 1 ಕೋಟಿ 59 ಲಕ್ಷ ನಿವ್ವಳ ಲಾಭವನ್ನು ಗಳಿಸಿ ಪ್ರಗತಿ ಪಥದಲ್ಲಿ ಸಾಗುತ್ತಿದೆ. 760 ಕೋಟಿ ರುಗಳ ವ್ಯವಹಾರ ನಡೆಸಿ ಇಷ್ಟೊಂದು ದೊಡ್ಡ ಮೊತ್ತದ ವ್ಯವಹಾರ ನಡೆಸಿ ಲಾಭ ಗಳಿಸಲು ಸಂಘದ ಸದಸ್ಯರು, ಹಿತೈಷಿಗಳು, ಗ್ರಾಹಕರು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಮತ್ತು ಕಾರ್ಯನಿರ್ವಹಣಾ ಅಧಿಕಾರಿಗೆ ನಾನು ಆಡಳಿತ ಮಂಡಳಿಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರ ಸಂಘವು ಹಲವಾರು ವರ್ಷಗಳಿಂದ ನಿರಂತರವಾಗಿ ಪ್ರಗತಿ ಪಥದಲ್ಲಿ ಸಾಗುತ್ತಿದೆ ಎಂದು ಹೇಳಲಿಕ್ಕೆ ನಾನು ತುಂಬ ಸಂತೋಷವನ್ನು ಪಡ್ತಿದ್ದೇನೆ. ಈ ಸಂದರ್ಭದಲ್ಲಿ 2022-23ನೇ ನಮ್ಮ ಸಂಘವು ಸಾಧಿಸಿದ ಸಾಧನೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಪ್ರಶಸ್ತಿ ಸಹ ಸಿಕ್ಕಿರುತ್ತದೆ. ವರದಿ ಸಾಲಿನ ಹಂತಕ್ಕೆ ಸಂಘವು 8,729 ಸದಸ್ಯರನ್ನು ಹೊಂದಿದ್ದು 2 ಕೋಟಿ 32 ಲಕ್ಷ ಪಾಲು ಬಂಡವಾಳವನ್ನು ಹೊಂದಿರುತ್ತದೆ. ವರದಿ ಸಾಲಿನಲ್ಲಿ 163 ಕೋಟಿ ಸಾಲ ವಿತರಿಸಿದ್ದು 161 ಕೋಟಿ ಸಾಲ ವಸೂಲಾಗಿರುತ್ತದೆ. 109 ಕೋಟಿ ಹೊರಬಾಕಿ ಸಾಲ ಇರುತ್ತದೆ. ಸಾಲ ವಸೂಲಾತಿಯಲ್ಲಿ 98% ಪ್ರಗತಿ ಪಥದಲ್ಲಿ ಸಾಧಿಸಿದೆ. ಸಂಘದ ಆಡಿಟ್ ವರ್ಗೀಕರಣ ಕಳೆದ ಹಲವಾರು ವರ್ಷಗಳಿಂದ ಎ ತರಗತಿಯನ್ನು ಹೊಂದಿರುತ್ತದೆ. ಸಂಘವು ಹಲವಾರು ವರ್ಷಗಳಿಂದ ನಮ್ಮ ಷೇರುದಾರರಿಗೆ 25% ಡಿವಿಡೆಂಟ್ ನೀಡುತ್ತಾ ಬಂದಿರುತ್ತದೆ. ಈ ಸಲವೂ ಸಹ ಆಡಳಿತ ಮಂಡಳಿ 25% ಡಿವಿಡೆಂಟ್ ನೀಡಲು ನಿರ್ಧರಿಸಿದೆ. ಇದರ ಮಂಜೂರಾತಿಗಾಗಿ ನಾಳೆ ಮಹಾಸಭೆಯಲ್ಲಿ 23/9/23ರಂದು ನಡೆಯುವ ಮಹಾಸಭೆಯಲ್ಲಿ ಮಂಜೂರಾತಿಗಾಗಿ ಮಂಡಿಸಲಾಗುವುದು. ವರದಿ ವರ್ಷದಲ್ಲಿ ರೂಪಾಯಿ 322 ಕೋಟಿ ಠೇವಣಿ ಸಂಗ್ರಹಿಸಿ 305 ಕೋಟಿ ಠೇವಣಿ ಪಾವತಿಸಿ ವರ್ಷಾಂತ್ಯಕ್ಕೆ 153 ಕೋಟಿ ಠೇವಣಿ ಹೊಂದಿರುತ್ತದೆ. ಕಳೆದ ವರ್ಷಾಂತ್ಯಕ್ಕೆ ಹೋಲಿಸಿದರೆ ಠೇವಣಿ ಸಂಘದಲ್ಲಿ 17 ಕೋಟಿ ರುಗಳ ಪ್ರಗತಿಯನ್ನು ಸಾಧಿಸಿರುತ್ತದೆ. ಸಂಘವು ವಿವಿಧ ಹಣಕಾಸು ಸಂಸ್ಥೆಗಳಲ್ಲಿ 51 ಕೋಟಿ ಠೇವಣಿಯನ್ನು ಇಟ್ಟಿದೆ ಮತ್ತು 9 ಕೋಟಿ ವಿವಿಧ ನಿಧಿಯನ್ನು ಹೊಂದಿರುತ್ತದೆ. ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಸ್ವಂತ ಕಟ್ವಣ ರೈತ ಸದನಡ್ ಕೇಂದ್ರ ಕಚೇರಿಯನ್ನು ಪಡೆದು ಪುನಃ ವ್ಯವಸಾಯ ಸೇವಾ ಸಂಘ ವಾರ್ಷಿಕ ವರದಿ ವರ್ಷಡ್ 14 ಕೋಟಿ ರೂಪಾಯಿ ದಾತ್ ಹೆಚ್ಚುವರಿ ಠೇವಣಿ ಸಂಗ್ರಹಡ್ ಪ್ರಗತಿ ಸಾಧಿಸಾದದು. 153 ಕೋಟಿ ರೂಪಾಯಿ ಸಾಲ ವಿತರಣೆ ಮಲ್ತದು 151 ಕೋಟಿ ರೂಪಾಯಿ ಸಾಲ ವಸೂಲಾತಿಯಾತಂಡು. ಸಾಲ ವಸೂಲಾತಿಡ್ಲ 90% ಪ್ರಗತಿ ಸಾಧಿಸಾದ. ಅಂಚನೆ ಸಂಘದ 11 ವಾಣಿಜ್ಯ ಕಟ್ಟಡಲ ನಿರ್ಮಾಣದ ಮುಗಿತಲ ಹಂತಡು ಉಂಡು. ಈತನೆಂಗನೆ ತಳ ಅಂತಸ್ತದ 15 ಕೊಠಡಿಲಿನ ಏಲಂ ಮುಖಾಂತರ ಬಾಡಿಗೆ ಕೊಡ್ತ ಪಂಡದು ಬ್ಯಾಂಕ್ದ ಲಾಭಾಂಶ ರೈತರಿಗೆ ವಿತರಣೆ ಮಲ್ತಿನ ಸಹಾಯಧನ ಭತ್ತ ಕೃಷಿಗೆ ಪ್ರೋತ್ಸಾಹಧನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರದ ಬಗೆಟ್ ಅಧ್ಯಕ್ಷರು
ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ್ ಗುತ್ತು ವಿವರ ಕುರಿಯರು. ಸಂಘವು ಅಡಿಕೆ ಬೆಳೆಗಾರರಿಗೆ ಮೈಲು ತುತ್ತು ಮತ್ತು ಪ್ರತಿ 1 ಕೆಜಿ ಮೇಲೆ 100 ರೂಪಾಯಿ ಸಹಾಯಧನವನ್ನು ಸಂಘದ ವತಿಯಿಂದ ನೀಡಲಾಗುತ್ತದೆ. 2022-23ನೇ ಸಾಲಿನಲ್ಲಿ ಒಟ್ಟು 393 ರೈತರಿಗೆ 2,51,800 ಸಬ್ಸಿಡಿ ನೀಡಲಾಗಿದೆ. 2022-23ನೇ ಸಾಲಿನಲ್ಲಿ ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬಗಂಬಿಲ ಕೋಟೆಕಾರ್ ಈ ಶಾಲೆಯ ಮಕ್ಕಳಿಗೆ ಪುಸ್ತಕ, ಬ್ಯಾಗ್ ಇನ್ನಿತರ ವಸ್ತುಗಳನ್ನು ಸಂಘದ ವತಿಯಿಂದ ನೀಡಲಾಯಿತು. ರೈತರ ಭತ್ತ ಕೃಷಿಗೆ ಪ್ರೋತ್ಸಾಹ ನೀಡಬೇಕೆಂಬ ಉದ್ದೇಶದಿಂದ ಭತ್ತ ಕೃಷಿ ಮಾಡುವ ರೈತರಿಗೆ 1 ಎಕರೆಗೆ 5,000ದಂತೆ ಗರಿಷ್ಠ 2 ಎಕರೆಗೆ ಸಹಾಯಧನ ನೀಡಲು ತೀರ್ಮಾನಿಸಿದಂತೆ ದಿನಾಂಕ 18/9/2022ರಂದು ಇದಕ್ಕೆ ಚಾಲನೆ ನೀಡಲಾಗಿದೆ. 2022-23ನೇ ಸಾಲಿನಲ್ಲಿ 98 ಭತ್ತ ಕೃಷಿ ಮಾಡುವ ರೈತರಿಗೆ ರೂಪಾಯಿ 4,52,000 ಸಹಾಯಧನ ನೀಡಲಾಗಿದೆ. ಸಂಘದ ಕಾರ್ಯವ್ಯಾಪ್ತಿಗೆ ಒಳಪಟ್ಟ ಪ್ರತಿಯೊಂದು ಪ್ರೌಢಶಾಲೆಯ 10ನೇ ತರಗತಿಯಲ್ಲಿ 2021-22ನೇ ಸಾಲಿನಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ಓರ್ವ ವಿದ್ಯಾರ್ಥಿಯನ್ನು ಗೌರವಿಸುವ ಕಾರ್ಯಕ್ರಮವನ್ನು ಮಾಡಿದ್ದು, ಇದರಲ್ಲಿ ಸುಮಾರು ನಮ್ಮ ಕಾರ್ಯವ್ಯಾಪ್ತಿಯ ಪ್ರೌಢಶಾಲೆಗಳಿಂದ 28 ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಿ ಗೌರವಿಸಲಾಯಿತು. ಹಾಗೆಯೇ 10ನೇ ತರಗತಿಯಲ್ಲಿ 625ರಲ್ಲಿ 620 ಅಂಕ ಗಳಿಸಿದ ಓರ್ವ ವಿದ್ಯಾರ್ಥಿಗೆ ಪ್ರೋತ್ಸಾಹ ನೀಡಿ ಗೌರವಿಸಲಾಗಿದೆ ಮತ್ತು ಓರ್ವ ವಿಕಲಚೇತನ ವಿದ್ಯಾರ್ಥಿ SLC ಪರೀಕ್ಷೆ ಬರೆದು ತೇರ್ಗಡೆ ಹೊಂದಿರುವ ಬಗ್ಗೆ ಪ್ರೋತ್ಸಾಹಧನ ನೀಡಲಾಯಿತು. ಈ ಬಾರಿಯೂ ಸಹ ಭತ್ತದ ಕೃಷಿಗೆ ಪ್ರೋತ್ಸಾಹಧನ ಮತ್ತು ಪ್ರತಿಭಾ ಪುರಸ್ಕಾರ, ಹಾಗೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ UT ಖಾದರ್ ಅವರು ನಮ್ಮ ಸರ್ಕಾರದ ವಿಧಾನಸಭೆಯ ಸಭಾಪತಿಯಾಗಿ ಆಯ್ಕೆಯಾಗಿರುವುದು ನಮಗೆಲ್ಲರಿಗೂ ತುಂಬ ಸಂತೋಷದಾಯಕವಾದ ವಿಷಯ. ಇವರನ್ನು ತಾರೀಕು 17/9/23ರಂದು ನಮ್ಮ ಸಭಾಂಗಣದಲ್ಲಿ ಗೌರವಿಸಿ ಸನ್ಮಾನಿಸಲಾಗುವುದು. ಹಾಗೆ ನಮ್ಮ ಸಂಘದ ವಾರ್ಷಿಕ ಮಹಾಸಭೆಯು ಇದೇ ತಾರೀಕು 23/9/20ರಂದು ಶನಿವಾರ ಸಂಘದ ಸಭಾಂಗಣದಲ್ಲಿ ನಡೆಯಲಾಗುವುದು. ಅನಿವಾರ್ಯ ಕಾರಣಗಳಿಂದ ಯಾರಿಗಾದರೂ ಸಂಘದ ನೋಟಿಸ್ ಸಿಗದೇ ಇದ್ದಲ್ಲಿ ಇದೇ ಮಹಾಸಭೆಯ ನೋಟಿಸ್ ಅಂತ ತಿಳಿದು ಸಂಘದ ಮಹಾಸಭೆಗೆ ಹಾಜರಾಗಬೇಕಾಗಿ ನಾನು ವಿನಂತಿಸುತ್ತೇನೆ. ಸಂಘದ ಉಪಾಧ್ಯಕ್ಷರು ಅಬುಸಾಲಿ ಕೆಬಿ, ನಿರ್ದೇಶಕರು ಗಂಗಾಧರ್ ಯು, ಕೆ ಕೃಷ್ಣಪ್ಪ ಸಾಲ್ಯಾನ್, ಉದಯಕುಮಾರ್ ಶೆಟ್ಟಿ, ಅರುಣ್ ಕುಮಾರ್ ಯು, ರಾಘವ ಉಚ್ಚಿಲ್, ಪದ್ಮಾವತಿ ಎಸ್ ಶೆಟ್ಟಿ, ಸುರೇಖಾ ಚಂದ್ರಹಾಸ್, ನಾರಾಯಣ್ ತಲಪಾಡಿ, ಬಾಬು ನಾಯಕ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹರ್ಷವರ್ಧನ್ ಉಳ್ಳಾಲ್, ಇಂಚಿತಿ ಪ್ರಮುಖರು ಸುದ್ದಿಗೋಷ್ಠಿಗೆ ಇದ್ದರು.